ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪರಶಿನಿಕಡவு, ಕಣ್ಣೂರು. ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪರಶಿನಿಕಡவு, ಕಣ್ಣೂರು. ಹಲೋ, ನಮಸ್ಕಾರ, ವಣಕಂ. ಆ್ಯಂಡ್ ನಾವೆಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾವೊಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಗೆ ಬಂದಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಸೀಸನ್ ಶುರುವಾಗಿದೆ. ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್ನ ಹೊಸ ಸೀಸನ್ ಮತ್ತೆ ಶುರುವಾಗ್ತಾ ಇದೆ. ಆ್ಯಂಡ್ ಇವಾಗ ನಾವು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಟ್ಯಾಲೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಒಳ್ಳೆ ವಿದ್ಯಾಸಂಸ್ಥೆಗಳಿದೆ, ಅಲ್ಲೂ ಕೂಡ ಒಳ್ಳೆ ವಿದ್ಯಾರ್ಥಿಗಳಿರ್ತಾರೆ, ಒಳ್ಳೆ ಟ್ಯಾಲೆಂಟ್ಗಳಿರ್ತಾರೆ. ಸೊ ಅವ್ರಿಗೊಂದು ಒಳ್ಳೆ ವೇದಿಕೆ ಕೊಡುವಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಟಿವಿ ಮಾಡ್ತಾ ಇದೆ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್ನ ಮುಖೇನ. ಎಸ್ ವೀಕ್ಷಕರೇ, ನಾವಿವತ್ತು ಬಂದಿರುವಂಥದ್ದು ಶಿರ್ತಾಡಿ ಅನ್ನುವಂಥ ಒಂದು ಪ್ಲೇಸಿಗೆ. ಶಿರ್ತಾಡಿ ಅನ್ನುವಂಥ ಪ್ಲೇಸಲ್ಲಿ ಒಂದು ಅದ್ಭುತವಾಗಿರುವಂಥ ಶಾಲೆ ಇದೆ, ಅದು ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ. ಸೊ ಇಲ್ಲಿರುವಂಥ ವಿದ್ಯಾರ್ಥಿಗಳು ಹೇಗಿದ್ದಾರೆ, ಪಠ್ಯದಲ್ಲಂತೂ ತುಂಬಾ ಅದ್ಭುತವಾಗಿ ಅವರ ಒಂದು ಪಠ್ಯ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಮನೋರಂಜನೆಯನ್ನು ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅವರು ಒಳಗಡೆ ಕಾಯ್ತಾ ಇದ್ದಾರೆ. ಸೊ ನೀವು ಯಾಕೆ ಕಾಯ್ತಾ ಇದ್ದೀರಾ? ಸೊ ಫಾಲೋ ಮೀ ಪ್ಲೀಸ್. Hi! Hi. Okay, welcome to your favorite show. That is none other than Vismaya Infotainment Center Campus Buzz. ನಾವು ಇವಾಗ ಮೇನ್ ಆಗಿ ಗ್ರಾಮೀಣ ಪ್ರದೇಶವನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಂಸ್ಥೆಗಳಿಗೆ, ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಒಂದು ಸ್ವಲ್ಪ ಮನೋರಂಜನೆ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇವಾಗ ನಾವು ಬಂದಿರುವಂಥದ್ದು ಶಿರ್ತಾಡಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆಗೆ. ಸೊ ಹುಡುಗಿಯರು ರೆಡಿ ಆಗಿದ್ದಾರೆ, ರೈಟಲ್ಲಿ, ಲೆಫ್ಟಲ್ಲಿ ಹುಡುಗರು ರೆಡಿ ಆಗಿದ್ದಾರೆ ಸೊ ಆಟ ಆಡೋದಕ್ಕೆ. ಸೊ ಮೊದಲು ನಮ್ಮ ಗೇಮ್ಸ್ನ ರೂಲ್ಸ್ ಗೊತ್ತಿದೆ, ಅವರೆಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ನಾವು ನೋಡಬೇಕು. ಸೊ ನಾನು 3, 2, 1 ಅಂತೀನಿ, ಜೋರಾಗಿ ಚಪ್ಪಾಳೆ ಕೊಡಬೇಕಿಲ್ಲ ಹುಡುಗಿರು, ಓಕೆನಾ? ರೆಡಿ? ಸೊ ಆಲ್ ದ ಗರ್ಲ್ಸ್ ಔಟ್ ದೇರ್, 3, 2, 1 ಚಪ್ಪಾಳೆ. ಸೂಪರ್ ಸಾಕು. ಆ್ಯಂಡ್ ಇವಾಗ ನಾನು 3, 2, 1 ಅಂತೀನಿ, ಜೋರಾಗಿ ಚಪ್ಪಾಳೆ ಬೇಕಾಗಿಲ್ಲ, ನಗಬೇಕು ಜೋರಾಗಿ, ಆಯ್ತಾ? ಎಷ್ಟು ಜಾಸ್ತಿ ನಗ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆ, ಮನಸ್ಸಿಗೂ ಒಳ್ಳೇದು, ಆಯ್ತಾ? ಮನಸ್ಸಿಗೆ, ಆರೋಗ್ಯಕ್ಕೆ ಎಲ್ಲ ಒಳ್ಳೇದಂತೆ. ನಗಬೇಕು ಇವಾಗ. 3, 2, 1 ಅಂತೀನಿ, ಜೋರಾಗಿ ನಗಬೇಕು. 3, 2, 1 ನಗಬೇಕು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಒಂದು ರಾಕ್ಷಸ ನಗು ಅಂತ ಗೊತ್ತಾಗ ಆ ನಗು ಕೊಡ್ಬೇಕು ನೀವು, ಓಕೆನಾ? ರೆಡಿ? 3, 2, 1 ನಗಬೇಕು. ಇನ್ನೊಂದ್ಸಲ. ಸೂಪರ್. ಹುಡುಗರಂತೂ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ವಾಟ್ಸ್ ಯುವರ್ ನೇಮ್? ಗಣೇಶ್ ಪ್ರಸಾದ್. ನಮ್ಮ ಊರಲ್ಲಿ ಬಸ್ಸು ಇದೆ. ಎನಿವೇಸ್ ತುಂಬಾ ಖುಷಿ ಆಯ್ತು. ಏನ್ ಕಲಿಯೋದು ನೀವು? 8th ಕ್ಲಾಸ್. 8th ಕ್ಲಾಸಲ್ಲಿ ಕಲ್ತು ಮುಂದೆ ಏನಾಗ್ತೀರಾ? ಸೈನಿಕ. 8th ಕ್ಲಾಸಲ್ಲಿ ಕಲ್ತು 9th ಹೋಗೋದಲ್ವಾ, ನಂತರ ಸೈನಿಕ. ಸೂಪರ್. ನೋಡಿ, ಖುಷಿ ಆಗುತ್ತೆ. 8ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ನಾನು ಮುಂದೆ ಸೈನಿಕ ಆಗ್ತೀನಿ ಅಂತ ಹೇಳಬೇಕು ಅಂತ ಇದ್ರೆ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್ ಮಾಡಿದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ತೀನಿ. ಜೋರಾಗಿ ಒಂದು ಚಪ್ಪಾಳೆ ಕೊಡಬೇಕು. ಎಸ್, ಖುಷಿ ಆಯಿತು. ಎಸ್, ಸಾಕು. ಇವಾಗ ಹೇಳಿ, ನೀವು ಸೈನಿಕ ಆಗಬೇಕು ಅಂತ ಹೇಳಿದ್ದೀರಾ, ಒಳ್ಳೆ ಥಾಟ್, ಖಂಡಿತ ನಮ್ಮ ಸಪೋರ್ಟ್ ಅಂತೂ ಇದೆ. ಯಾಕೆ ಸೈನಿಕ ಆಗ್ತೀರಾ ನೀವು? ಅಲ್ಲ, ದೇಶ ಕಾಯ್ತೀರಾ, ಬಟ್ ಯಾಕಂತ ಒಂದು ಥಾಟ್ ಯಾಕೆ ಬಂತು ಸೈನಿಕ ಆಗಬೇಕು ಅಂತ? ಯಾಕಂದ್ರೆ ದೇಶದಲ್ಲಿ ಇರೋರನ್ನೆಲ್ಲ ಕಾಪಾಡಬೇಕು. ಸೂಪರ್. ನಿಮ್ಮ ಬಗ್ಗೆ ಗೌರವ ಇನ್ನೂ ಜಾಸ್ತಿ ಆಯಿತು. ಆ್ಯಂಡ್ ಇವಾಗ ಚೆನ್ನಾಗಿ ಆಡಿ ನೀವು, ಆಯ್ತಾ? ಓಕೆ, ವಾಟ್ಸ್ ಯುವರ್ ನೇಮ್? ಸಂಶುದ್ದೀನ್. ನೀವೇನಾಗ್ತೀರಾ? ನಾನು ಪೊಲೀಸ್ ಆಗ್ಬೇಕು ಅಂತಿದ್ದೀನಿ. ಅರೆ ವಾಹ್, ಒಬ್ಬರು ಸೈನಿಕ ಆಗ್ತಾರೆ, ಒಬ್ಬರು ಪೊಲೀಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಲಾಟ್. ವಾಟ್ಸ್ ಯುವರ್ ನೇಮ್? ಸ್ವಸ್ತಿಕ್. ಹೇಳಿ, ನೀವೇನಾಗ್ತೀರಾ? ಪೊಲೀಸ್. ಎಸ್. ಇನ್ಸ್ಪೆಕ್ಟರ್ ಏನು? ಇನ್ಸ್ಪೆಕ್ಟರ್ ಪೊಲೀಸ್ ಅಂತ ನೀವು ಒಳ್ಳೆ ಹೆಸರು ಮಾಡೋ ಥರ ಆಗಲಿ. ವಾಟ್ಸ್ ಯುವರ್ ನೇಮ್? ಉಜ್ವಲ್. ಭವಿಷ್ಯ ಉಜ್ವಲ ಆಗಲಿ. ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ ಯುವರ್ ನೇಮ್? ಅಂಕಿತಾ. ವಾಟ್ಸ್ ಯುವರ್ ನೇಮ್? ಸುಭಿಕ್ಷಾ. ನವ್ಯ. ದೀಕ್ಷಾ. ನೀವೇನಾಗ್ತೀರಾ ಮುಂದೆ? ಸೈಲೆಂಟ್. ಬೇಗ
ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡುವಂಥ ಸಮಯ ಬಂದಿದೆ. ಅಂದರೆ ಮೊದಲನೆಯ ಆಟದ ಮುಖೇನ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಸೊ ಯಾರಿಗೆ ಆಡಿಸೋದು, ಹುಡುಗರಿಗ ಕನ್ಫ್ಯೂಷನೇ ಬೇಡ, ಇಬ್ಬರು ಬರಬೇಕು. 2 ಜನ ಹುಡುಗಿರು, 2 ಜನ ಹುಡುಗರು. ಬೇಗ ಬರಬೇಕು. ಯುವರ್ ಟೈಮ್ ಸ್ಟಾರ್ಟ್ಸ್ ರೈಟ್ ನೌ. ಸೂಪರ್. ಸೈನಿಕರು ಮುಂದೆ ಬಂದರು, ಪೊಲೀಸ್ ಮುಂದೆ ಬಂದರು, ನೀವು ಓಕೆ. ಎಸ್ ವೀಕ್ಷಕರೇ, ಮೊದಲನೇ ಆಟ ಆಡೋದಕ್ಕೆ 2 ಹುಡುಗಿರು 2 ಹುಡುಗರು ರೆಡಿ ಆಗಿದ್ದಾರೆ. ಬಟ್ ಯಾರು ನೋಡೋಣ ಬನ್ನಿ. ವಾಟ್ಸ್ ಯುವರ್ ನೇಮ್? ಪ್ರತೀಕ್ಷಾ ಅವರೇ, ಹೇಳಿ, ಏನು ಪ್ರತೀಕ್ಷೆ ಇಟ್ಕೊಂಡು ಆಟ ಆಡ್ತೀರಾ ನೀವು? ಉತ್ತಮ ಪ್ರತೀಕ್ಷೆ ಇಟ್ಕೊಂಡು. ಹಾಗೆ ಯಾರಿಗೋಸ್ಕರ? ಅದು ಬೇಕು ನಮಗೋಸ್ಕರ. ನಾವು ಫಸ್ಟ್ ಆಡಬೇಕು, ಮತ್ತೆ ಶಾಲೆ ಕಾಲೇಜು ಮನೆಗೋಸ್ಕರ. ವಾಟ್ಸ್ ಯುವರ್ ನೇಮ್? ರಕ್ಷಿತಾ ಅವ್ರು, ಹೇಳಿ, ನೀವು ಏನು ಅಂದರೆ ಯಾವ ರೀತಿಯ ಒಂದು ಆಟ ಆಡಬೇಕು, ಯಾರಿಗೋಸ್ಕರ ಆಡಬೇಕು ಅಂತ? ನನಗೋಸ್ಕರ ಒಳ್ಳೆ ಆಟ ಆಡ್ಬೇಕಂತಿದ್ದೀನಿ. ಯಾವ್ದು ಆಟ ಆದರೂ ರೆಡಿ ಅಲ್ವಾ? ಸೂಪರ್. ಆ್ಯಂಡ್ ನಮ್ಮ ಫ್ಯೂಚರ್ ಸೈನಿಕರು ಮಾತಾಡ್ತಾ ಇದ್ದಾರೆ. ಹೇಳಿ, ಈ ಒಂದು ಆಟವನ್ನು ಯಾರಿಗೋಸ್ಕರ ಆಡ್ತೀರಾ? ನನಗೋಸ್ಕರ. ಅದು ಸೂಪರ್ ಸೂಪರ್ ಸೂಪರ್. ಆ್ಯಂಡ್ ಮನೆಯಲ್ಲಿ ಡ್ಯಾಡಿ ಮಮ್ಮಿ ಎಲ್ಲ ನೋಡ್ತಾ ಇರ್ತಾರೆ, ಒಂದು ಹಾಯ್ ಮಾಡಿ ಅವರಿಗೆ. ಹಾಯ್. ಆ್ಯಂಡ್ ಬೇರೆ ಯಾರಿಗಾದ್ರೂ ಹಾಯ್ ಮಾಡ್ತೀರಾ? ಯಾರಿಗೆ? ಎಲ್ಲರೂ. ಅಲ್ಲ, ಸ್ಪೆಷಲ್ ಆಗಿ ಯಾರಿಗೆ? ಫ್ರೆಂಡ್ಗೆ ಅಥವಾ ಬೇರೆ? ಫ್ರೆಂಡಿಗೆ. ಏನು ಅವ್ರ ಹೆಸರು? ನಾನು ಸಾರಿಗೆ. ಯಾರಿಗಾದ್ರೂ ಮಾಡಿ, ನೀವು ಹೆಸರು ಹೇಳಿ ಮಾಡಿ. ಇದು ಈ ಶಾಲೆಯ ಸರ್. ಹಾಯ್ ಮಾಡಿ. ಓಕೆ, ಸೂಪರ್. ಆ್ಯಂಡ್ ವಾಟ್ಸ್ ಯುವರ್ ನೇಮ್? ಹಸೈನಾರ್. ರೀ? ಹಸೈನಾರ್. ಹಸೈನಾರ್ ಅವ್ರು ಎಷ್ಟನೇ ಕ್ಲಾಸ್ ನೀವು? ಇದು ಎಲ್ಲಿಂದ ಬರ್ತಾ ಇರೋದು ನೀವು? ಸಿನಿಮಾ ಎಲ್ಲ ನೋಡ್ತೀರಾ? ಮೂವಿ ಎಲ್ಲ? ಯಾರು ನಿಮ್ಮ ಫೇವ್ರೆಟ್ ಹೀರೋ? ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು. ಯಾಕೆ? ಅವರು ತುಂಬಾ ಚೆನ್ನಾಗಿ ಆಕ್ಷನ್ ಮಾಡ್ತಾರೆ. ಆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹೆಂಗೆ ತೋರಿಸಿ ನೀವು ಒಂದು ಫೈಟ್ ಸೀಕ್ವೆನ್ಸ್ ಹೆಂಗೆ ಮಾಡ್ತಾರೆ ಅವರು? ಒಂದು ಹೊಡಿಯೋದು ಹೆಂಗೆ ಅವರು? ತೋರಿಸಿ ಆಗಲ್ವಾ? ಓಕೆ, ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡುವಾಗ ಮಾಡಿ ಅವ್ರ ಥರನೇ. ಆಲ್ ದಿ ಬೆಸ್ಟ್ ನಿಮಗೆ. ಎನಿವೇಸ್, ಇಬ್ಬರು ಹುಡುಗರು. ಎಸ್ ವೀಕ್ಷಕರೇ, ಮೊದಲನೇ ಆಟ ಆಡೋದಕ್ಕೆ 2 ಜನ ಹುಡುಗಿರು ಆ್ಯಂಡ್ 2 ಜನ ಹುಡುಗರು ರೆಡಿ ಆಗಿದ್ದಾರೆ. 2 ಚಕ್ಲಿ ಸಮೇತ ನೂಲನ್ನು ಹಿಡ್ಕೊಂಡು ರೆಡಿ ಆಗಿದ್ದಾರೆ 4 ಜನ. ಇವಾಗ ಗಣೇಶ್ ಪ್ರಸಾದ್ ಅವ್ರು, ಹೇಳಿ, ಏನಾಗಿರುತ್ತೆ ಗೇಮು? ಈಗ ಇಟ್ಕೊಂಡು ಬಾಯಲ್ಲಿ ತಿನ್ನೋದಲ್ಲ? ಈಗ ಇಟ್ಕೊಂಡು ಹೆಂಗೆ ತೋರಿಸಿ ಒಂದ್ಸಲ. ಇದು ಕಷ್ಟ ಇದೆ, ಬಟ್ ನಮ್ಮ ಗೇಮ್ ಬೇರೆ. ಅದು ಹೆಂಗೆ ಹೇಳಿ ನಮಗೆ, ಸ್ವಲ್ಪ ಅರ್ಥ ಮಾಡಿಸ್ಕೊಡಿ. ಹೆಂಗೆ ಅದು? ತಿನ್ನಿ. ಬಟ್ ದಟ್ ಇಸ್ ನಾಟ್ ದ ಗೇಮ್. ಗೇಮ್ ಏನಪ್ಪ ಅಂದರೆ, ಗೇಮ್ ಇಸ್ ಸೋ ಈಸಿ. ಗೇಮ್ ಏನಪ್ಪ ಅಂದರೆ, ಓಕೆ, ಎಸ್, ಇದಿರಲಿ ಹಿಂಗೆ. ಗೇಮ್ ಏನಪ್ಪ ಅಂದರೆ, ಎಸ್ ವೀಕ್ಷಕರೇ, ಗೇಮ್ ಇಸ್ ಸೋ ಸಿಂಪಲ್. ನೂಲನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ನುಂಗ್ತಾ ಎಂಡಲ್ಲಿ ಚಕ್ಲಿ ಬಾಯಿಗೆ ಬರಬೇಕು. ಸೊ ಈಸಿ ಆಗಿರುವಂಥ ಗೇಮ್. ಬಾಯಲ್ಲಿ ಇಟ್ಕೊಳ್ಳಿ. ಇವಾಗ ಬಾಯಲ್ಲಿ ಇಟ್ಕೊಳ್ಳಿ, ರೆಡಿ ಆಗಿರಿ. ಬಾಯಲ್ಲಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿಬಿಡಿ. ನಾನು ಸ್ಟಾರ್ಟ್ ಅಂದಮೇಲೆ ಸ್ಟಾರ್ಟ್ ಮಾಡಬೇಕು. ರೆಡಿ? ಕೈಯಿಂದ ಕಟ್ಕೊಳ್ಳಿ. ಜೈ ಗಣೇಶ್ ಪ್ರಸಾದ್. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್. ನಿಮ್ಮ ಸಮಯ ಶುರುವಾಗುತ್ತೆ. 3, 2, 1. ಆ್ಯಂಡ್ ಈಗ ಎಸ್ ಕಮಾನ್. ಜೈ ಗಣೇಶ್ ಪ್ರಸಾದ್. ಓಕೆ, ಎಸ್, ರೆಡಿ. ಬೇಗ, ಕೈ ಟಚ್ ಮಾಡಂಗಿಲ್ಲ. ಬೇಗ, ಕಮಾನ್. ಕೈ ಟಚ್ ಮಾಡಂಗಿಲ್ಲ. ಮೇಲೆ ಬರಲಿ. ಚಪ್ಪಾಳೆ ಬೇಕು, ಚಪ್ಪಾಳೆ. ಎಸ್, ಬೇಗ. Come on. Bega. Easy. Yes, come on. Bega. ఇప్పుడు చూడు కన్నా ವಾಟ್ ಈಸ್ ಇಸ್ ಹ್ಯಾಪನಿಂಗ್. 2.5 ಗಂಟೆ ಇನ್ನು ಮೇಲೆ ಬರ್ತಾ ಇಲ್ಲ. ಏನಿದು? ಇನ್ನೊಂದು ಸ್ವಲ್ಪ ಹೊತ್ತಿದ್ದು. ನೀವು ಚೆನ್ನಾಗಿ ಟ್ರೈ ಮಾಡಿದ್ದೀರಾ.
ಆ್ಯಂಡ್ ನಮ್ಮ ಲೆವೆಲಿಗೆ ಬರೋಕ್ಕಾಗಲ್ಲ, ಪಾಸ್ ಆಗಿದ್ದೀವಿ ನಾವು. ನೀವು ತಿಂದಿದ್ದ ಸತ್ಯ ಹೇಳಿ, ನಾನಲ್ಲಿ ಮಾತಾಡ್ತಾ ಇದ್ದು ಟಕ್ ಅಂತ ನೋಡುವಾಗ ಚಕ್ಕುಲಿ ಎಲ್ಲ ಪೀಸ್ ಪೀಸ್ ಆಗಿದೆ. ನೀವು ತಿಂದಿದ್ದ ಹೆಂಗೆ? ತಿಂದದ್ದು. ಓಕೆನಾ? ಲೀಗಲ್ ಆಗಿ ಆಡಿದ್ರಾ? ಓಕೆ ಅಲ್ಲ? ಎಸ್, ವಿಡಿಯೋ ಇದೆ, ಟೆನ್ಷನ್ ಇಲ್ಲ. ಎಸ್, ಇನ್ನೂ ತಿಂತಾ ಇದ್ದೀರಾ? ಹಿಂಗೆ ತಿನ್ನಿ, ಮಾಡಿ ತಿನ್ನಿ ತಿನ್ನಿ ತಿನ್ನಿ. ಎಸ್, ಓಕೆ. ಇವಾಗ ಗಣೇಶ್ ಪ್ರಸಾದ್ ಅವರೇ ಹೇಳಿ, ಏನಾಯ್ತು? ಒಂದು ಅರ್ಧ ಗಂಟೆಯಿಂದ ಎಳಿತಾ ಇದ್ದೀರಾ, ಇನ್ನೂ ಬರೋದಕ್ಕೆ ಕೇಳ್ತಾ ಇಲ್ಲ, ಏನಾಯ್ತು? ಬೈತಾ ಇದ್ದೀರಾ? ಲೇಟ್ ಆಯ್ತು. ಯಾರು ಲೇಟ್ ಆದ್ರು? ಚಕ್ಕುಲಿಂದ ನಾನಾ ನೀವ? ನೀವು ಲೇಟ್ ಆದ್ರಿ. ನಿಮಗೇನಾಯ್ತು? ಮೇಲೆ ಬಂತು. ಮೇಲೆ ಬರಲಿಲ್ಲ. ಓಕೆ, ಓಕೆ. ನಿಮಗೇನಾಯ್ತು? ಬ್ಯಾಲೆನ್ಸ್ ಸಿಗ್ಲಿಲ್ಲ. ಓಕೆ, ಅದಕ್ಕೇನು ಮಾಡೋಕ್ಕಾಗಲ್ಲ ನಮ್ಮಿಂದ. ಎನಿವೇಸ್, ನೀವು ಹೇಳಿ ಎಲ್ಲ ರೀ. ಒಂದು ಅಲ್ಲಿಂದ ಇಲ್ಲಿ ನೋಡೋ ಹೊತ್ತಿಗೆ ತಿಂದಾಯ್ತು. ಹೆಂಗದು? ಗೊತ್ತಿಲ್ಲ, ಫಾಸ್ಟ್ ಮಾಡ್ದು. ಅಲ್ಲ, ಇದು ಹಿಂದೆನೇ ನೀವು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೀರಾ ತಾಲೂಕ್ ಲೆವೆಲಲ್ಲೆಲ್ಲ, ಜಿಲ್ಲಾ ಮಟ್ಟದಲ್ಲಿ? ಇಲ್ಲ. ಮತ್ತೆ ಹೆಂಗ ಸಾಧ್ಯ ಆಯ್ತು ಅದು? ಗೊತ್ತಿಲ್ಲ. ಏನ್ ನಿಮ್ಮ ಹೆಸರು ಮರ್ತೋಯ್ತು? ರಕ್ಷಿತಾ. ರಕ್ಷಿತಾ ಅವರು ಸೂಪರ್ ಆಗಿ ಚಕ್ಕಲಿ ತಿನ್ನೋ ಆಟದಲ್ಲಿ ವಿನ್ ಆಗಿದ್ದಾರೆ. ಚಪ್ಪಾಳೆ ಕೊಡಿ ಜೋರಾಗಿ. ಎಸ್, ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಗಿದೆ. ಆ್ಯಂಡ್ ನೀವು ಸೋತಿದ್ದೀರಾ, ಆದ್ರೂ ಖುಷಿ ಏನಪ್ಪಾ ಅಂದ್ರೆ ಓಸಿಗೆ ಒಂದು ಚಕ್ಕಲಿ ತಿಂತಾ ಇದ್ದೀರಾ. ನಿಮ್ಗೆ ಎಷ್ಟು ಖುಷಿ ಆಯ್ತು ಹೇಳಿ ಆಟದಲ್ಲಿ? ತುಂಬಾ ಖುಷಿ ಆಯ್ತು. ಏನ್ ಖುಷಿ ಆಯ್ತು? ಈಗ ಚಕ್ಕಲಿ ಎಲ್ಲ ಸಿಕ್ಕಿದಲ್ಲ, ಅದು ತುಂಬ ಖುಷಿ ಆಯ್ತು ಅವ್ರಿಗೆ. ಇನ್ನೂ ಚಕ್ಕಲಿ ಇದೆ. ಒಂದು ಬ್ರೇಕ್ ತಗೊಳ್ಳೋಣ ಇವಾಗ, ಸಣ್ಣ ಬ್ರೇಕು. ಚಕ್ಕಲಿ ಎಲ್ಲ ನಿಮಗೆ ಕೊಡ್ತೀನಿ, ಆಯ್ತಾ? ನೀವು ಏನು ಮಾಡಬೇಕು ಅಂದ್ರೆ ಬ್ರೇಕ್ ಕೊಡಬೇಕು ಇವಾಗ ನಿಮ್ಮ ಸ್ಟೈಲಲ್ಲಿ. ವೀಕ್ಷಕರೇ, ತುಂಬ ಚೆನ್ನಾಗಿರೋ ಆಟ ಅಂತ ಹೇಳಿ ಒಂದು ಬ್ರೇಕ್ ತಗೊಂಬನ್ನಿ ಅಂತ ಹೇಳ್ಬೇಕು ನಿಮ್ಮ ಸ್ಟೈಲಲ್ಲಿ. ರೆಡಿನಾ? ಎಸ್, ಟೇಕ್. ವೀಕ್ಷಕರೇ, ಈಗ ಒಂದು ಚಿಕ್ಕ ಬ್ರೇಕ್. ಇದೇನು ಬ್ರೇಕು? ಬ್ರೇಕ್ ಹಿಂಗೆ ಕೊಡ್ತಾರಾ? ಬ್ರೇಕ್ ಹಿಂಗೆ ಕೊಡೋದು ಬೇರೆ ಬೇರೆ. ತುಂಬಾ ಚೆನ್ನಾದ ಆಟ. ಈಗ ಒಂದು ಚಿಕ್ಕ ಬ್ರೇಕ್. Break. Take a break. Welcome back after the break to your favorite show. That is none other than Vismaya Infotainment Center Campus Buzz. And ನಮ್ಮ ಗಣೇಶ್ ಪ್ರಸಾದ್ ಅವರು ಸೋತರು, ಅದೇ ಒಂದು ಬೇಸರ ನಮಗೆ. ಆ್ಯಂಡ್ ಇವಾಗ ಎರಡನೇ ಆಟವನ್ನು ಶುರು ಮಾಡುವಂಥ ಸಮಯ. ಎರಡನೇ ಆಟಕ್ಕೆ ಇದಿರೋವಂಥದ್ದು ಹುಡುಗಿಯರಿಗೆಲ್ಲ, ಹುಡುಗರಿಗಿರೋಂಥ ಒಂದು ಆಟ. ಬಟ್ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ಇದರಲ್ಲಿ ಹುಡುಗರು 4 ಜನ ಆಡ್ತಾರೆ, ಒಂದು ಸೂಪರ್ ಆಗಿರೋಂಥ ಆಟ. ಸೊ 4 ಜನ ಹುಡುಗರು ಬೇಗ ಮುಂದೆ ಬರಬೇಕು. ಆಕ್ಟಿವ್ ಆಗಿರೋಂಥ 4 ಜನ ಹುಡುಗರು ಬೇಗ. ಎಸ್ ವೀಕ್ಷಕರೇ, ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮಕ್ಕೆ ಮತ್ತೊಂದ್ಸಲ ಸ್ವಾಗತ. ಆ್ಯಂಡ್ ಎರಡನೇ ಆಟ ಆಡೋದಕ್ಕೆ ನಾನು ರೆಡಿ ಇದ್ದೀನಿ. ಆಟ ಆಡೋದಕ್ಕಲ್ಲ, ಆಟ ಆಡೋದಕ್ಕೆ ಇವರೆಷ್ಟು ರೆಡಿ ಆಗಿದ್ದಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ವಾಟ್ ಇಸ್ ಯುವರ್ ನ್ಯಾಮ್? ಕಾರ್ತಿಕ್. ಇಲ್ಲಿಂದ? ಚಿರ್ತಾಡಿಯಿಂದ. ಆ್ಯಂಡ್ ಕಾರ್ತಿಕ್ ಅವರು ಎಷ್ಟನೇ ಕ್ಲಾಸಲ್ಲಿ? 8th. ಈ ಶಾಲೆಯಲ್ಲಿ ನಿಮಗೆ ಫೇವ್ರೆಟ್ ಟೀಚರ್ ಅಂದರೆ ಯಾರು? ಮಾಲತಿ ಟೀಚರ್ ಅವ್ರು ಯಾಕೆ ಫೇವ್ರೇಟು? ಬೈಯಲ್ವಾ ನಿಮಗೆ? ಇಲ್ಲ. ಹೊಡಿಯಲ್ವಾ? ಇಲ್ಲ. ಇಂಥ ಟೀಚರ್ ಫೇವ್ರೇಟ್ ಆಗಿದೆ ಹೆಂಗೆ ಮತ್ತೆ? ಎನಿವೇಸ್, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸರ್ ನಿಮ್ಮ ಹೆಸರು? ಹರೀಶ್ ರಾಜ್. ಸರಿ, ಹರೀಶ್ ರಾಜ್. ಹರೀಶ್ ರಾಜ್ಗೆ ಹರೀಶ್ ರಾಜ್ ಅಂತ ಹೆಸರಿಟ್ಟಿದ್ದು ಯಾರು? ಅಪ್ಪ ಅಮ್ಮ. ಅಲ್ಲ, ಇಬ್ಬರಲ್ಲಿ ಯಾರು ಅಂತ? ಡ್ಯಾಡಿನ ಮಮ್ಮಿನ? ಅಮ್ಮ ಆಗಿರ್ಬೋದು. ಓಕೆ, ವೆರಿ ಗುಡ್. ಆ್ಯಂಡ್ ಹರೀಶ್ ರಾಜ್ ಅವರು ಹೇಳಿ, ಇವಾಗ ನೀವು ಯಾರಿಗೋಸ್ಕರ ಆಡೋ ಅಂಥದ್ದು? ಮಮ್ಮಿಗ, ಡ್ಯಾಡಿಗೋಸ್ಕರನ? ನನಗೋಸ್ಕರ. ಮಮ್ಮಿ ಡ್ಯಾಡಿ ಎಲ್ಲ ಮನೇಲಿ ಇರಲಿ, ಇವತ್ತು ಆಡೋದು ನೀವು ಅಲ್ವಾ? ಎನಿವೇಸ್, ಆಲ್ ದಿ ಬೆಸ್ಟ್ ನಿಮಗೆ. ಗೆದ್ರೆ ಏನು ಮಾಡ್ತೀರಾ ಬಹುಮಾನ ಇಟ್ಕೊಂಡು? ಅಮ್ಮನಿಗೆ ಕೊಡ್ತೀನಿ. ಅದು ಆಡೋದು ನಿಮ್ಗೋಸ್ಕರ, ಬಹುಮಾನ ಅಮ್ಮನಿಗೋಸ್ಕರ. ದ್ಯಾಟ್ ಇಸ್ ರಿಯಲಿ ಗ್ರೇಟ್. ನಿಮ್ಮ ಹೆಸರು? ಸುಶಾಂತ್. ಮತ್ತೆ ವಿಶೇಷ ಅಲ್ಲ ಏನಿಲ್ವಾ? ಈ ಶಾಲೆಯಲ್ಲಿ ಹೇಳಿ, ನಿಮ್ಮ ಕ್ಲಾಸಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತ ಫ್ರೆಂಡ್ ಅಂದ್ರೆ ಯಾರು? ಸರಿ, ಅವರೇ. ಇವಾಗ ಹೇಳಿ, ಅವ್ರು ವಿನ್ ಆದ್ರೆ ನಿಮಗೆ ಜಾಸ್ತಿ ಖುಷಿ ಆಗುತ್ತಾ, ನೀವು ಸೋತ್ರೆ ಜಾಸ್ತಿ ಖುಷಿ ಆಗುತ್ತಾ? ಎರಡು ಒಂದೇ. ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ. ಚೆನ್ನಾಗಿ ಆಡಿ. ಆ್ಯಂಡ್ ಹೆಸರು? ಉಜ್ವಲ್. ನಿಮ್ಮ ಭವಿಷ್ಯ ಖಂಡಿತ ಉಜ್ವಲವಾಗಿರುತ್ತೆ. ತುಂಬ ನಯ ವಿನಯದ ಸ್ವಭಾವದ ವ್ಯಕ್ತಿ ಇವರು. ಆ್ಯಂಡ್ ಉಜ್ವಲ್ ಅವರೇ ಹೇಳಿ, ನಿಮಗೆ ಈ ಶಾಲೆಯಲ್ಲಿ ತುಂಬ ಖುಷಿಯಾಗುವಂಥ ವಿಚಾರ ಅಂದರೆ ಏನು? ಕಲಿಸಿದ್ದಾರೆ ತುಂಬ ಚಂದವಾಗಿ. ಅಂದರೆ ಅದು ಹೆಂಗೆ ಚಂದವಾಗಿ ಕಲಿಯೋದು? ಎಲ್ಲ ವಿಷಯನ ಬಿಡಿಸಿ ಎಲ್ಲ ಹೇಳ್ತಾರೆ. ಓಕೆ, ಎನಿವೇಸ್, ಈ ಶಾಲೆಯಲ್ಲಿ ನಿಮಗೆ ಇಷ್ಟ ಆಗುವಂಥ ಒಂದು ಸರ್ ಅಂದರೆ ಯಾರು? ಯಾಕೆ ಅವರು ಹೊಡೆಯೋದಿಲ್ಲ? ಓಕೆ, ಯಾಕೆ ಹೊಡಿತಾರೆ ಜಾಸ್ತಿ? ನಿಮ್ಗೆ ಎಷ್ಟೆಲ್ಲ ಹೊಡೆದಿದ್ದಾರೆ? ಹೊಡಿಲಿಲ್ಲ. ಆದಷ್ಟು ಬೇಗ ಅವ್ರು ಹೊಡೆಯೋ ಥರ ಆಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಇವತ್ತು ಒಂದು ಆಟವನ್ನು ಶುರು ಮಾಡುವಂಥ ಸಮಯ. ಯಾವುದೇ ಆಟ ಆದರೂ ರೆಡಿನಾ ನೀವು? ನೀವು ಯಾವುದೇ ಆಟ ಆದರೂ ರೆಡಿ? ಯಾವುದೇ ಆಟ ಆದರೂ ಹೇಳಿ, ಮತ್ತೆ ಕಷ್ಟಪಡ್ತೀರಾ ನೀವು. ಯಾವುದೇ ಆಟ ಆದರೂ ರೆಡಿನಾ? ಅವ್ರು ಯಾವುದಕ್ಕೆ ಎದುರಲ್ಲ, ಯಾವ ಆಟ ಆದರೂ ನಾವು ರೆಡಿ ಅಂತ ಹೇಳ್ತಾ ಇದ್ರೆ. ಬಟ್ ಏನು ಆಟ, ಯಾವ ರೀತಿಯ ಆಟ ನೋಡೋಣ ಬನ್ನಿ.
ಎಸ್ ವೀಕ್ಷಕರೇ, ಆಟವನ್ನು ಆಡುವಂತಹ ಸಮಯ. ನೀವು ಕೇಳಬಹುದು, ಅಲ್ಲಾರಿ ನೀವು ಸಿನಿಮಾ ಎಲ್ಲ ಮಾಡ್ತಾ ಇದ್ದೀರಾ, ಇಷ್ಟು ಬಿಸಿ ಇರುವಾಗ ಯಾಕೆ ನೀವು ಕ್ಯಾಂಪಸ್ ಬಸ್ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಒಂದು ಪ್ರಮುಖವಾಗಿರುವಂಥ ಕಾರಣ ಏನಪ್ಪ ಅಂದರೆ, ಕ್ಯಾಂಪಸ್ ಬಸ್ಸಲ್ಲಿ ಯಾವತ್ತು ತಿಂಡಿ ತಿನಿಸುಗಳಿಗೆ ಬರನೇ ಬರೋದಿಲ್ಲ, ಏನಾದರೂ ಒಂದು ತಿನ್ನೋದಕ್ಕಿರುತ್ತೆ. ಅದೇ ಮೇನ್ ರೀಸನ್ ನಾವು ಇನ್ನೂ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ಅಂತ. ಜೋಕ್ ಸಪಾಟ್. ಓಕೆ, ಎನಿವೇಸ್, ಇವಾಗ ಕಾರ್ಯಕ್ರಮ ಮುಂದುವರಿಸಬೇಕು, ಆಟವನ್ನು ಇನ್ನೂ ಮುಂದುವರಿಸಬೇಕು. ಈ ಗೇಮ್ ಎಂಜಾಯ್ ಮಾಡೋಣ. ಗೋಲಿ ಬಜೆ ನಮ್ಮ ಶಿರ್ತಾಡಿಡಿ ಒಂಜಿ ಗಿರಿಧರ್ ಹೋಟೆಲ್ ಬಂದ್ಬಿಟ್ಟು ಹೋಟೆಲ್ ಉಂಟು, ಅಲ್ಲಿ ಚಾಪರ ನಿಂತ ಗೋಲಿ ಬಜೆ ತಿಂದೆ ಭಾರಿ ಶೋಕದ ಲಾಕದ ಗೋಲಿ ಬಜೆ ಅಂಜನ ಕಾರಣ ಗೋಲಿ ಬಜೆ ತಿದ್ದಾನೆ ಗೊಬ್ಬರ ಗೇಮ್ ಮಾತ್ರ ಮಲ್ಪೆರವಲ್ಲಿ ಅಂಜಾದ ಗೋಲಿ ಬಜೆ 19 ಐಟ್ ಗೇಮ್ ಅಲ್ತೊಂದಿಲ್ಲ. ಸೊ ಆ ಗೇಮ್ ದಾದ ಅಂದ್ರೆ ಪನ್ಪುನ ಅಂಚಿನ ಪೊರ್ತು ಸರ್, ನೀವು ಮುಂದೆ ಬನ್ನಿ, ಇವ್ರು ತೋರಿಸ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ. ಮುಂದೆ ಬನ್ನಿ. ನಿಮ್ಮ ಊರಲ್ಲಿ ಫೇವ್ರೇಟ್ ಅಂದರೆ ಏನು? ಆ್ಯಕ್ಚುಲಿ ಟೀ ಕುಡಿಯೋವಾಗ ಎಲ್ಲ ಜಾಸ್ತಿ ತಿನ್ನೋದು ಯಾವುದು? ಸೇಮೆ. ಗೋಲಿ ಬಜೆ ಮುಂದೆ ಇಟ್ಟು ಸೇಮೆ ಅಂತ ಹೇಳಿದ್ರೆ TRP ಎಲ್ಲ ಹೋಗುತ್ತೆ. ಗೋಲಿ ಬಜೆ ಎದ್ದು ಗೋಲಿ ಬಜೆ ಅಲ್ಲ, ಇಲ್ಲ ಸೇಮಿಗೆ ಅಲ್ಲ ಗೋಲಿ ಬಜೆ ಅಲ್ಲ, ಅಲ್ಲ ಅಲ್ಲ ಅಲ್ಲಿ ಕ್ಯಾಮರಾ ಇದೆ ಮಾರಾಯ. ಗೋಲಿ ಬಜೆ ಅಲ್ಲ, ಅಲ್ಲ ಮತ್ತೆ ಯಾವುದು? ಸೇಮಿಗೆ. ಪರವಾಗಿಲ್ಲ, ಸೇಮಿಗೆ ಸಿಕ್ಕಿಲ್ಲ, ಅದಕ್ಕೆ ಗೋಲಿ ಬಜೆ ಇಟ್ಟಿದ್ದೀವಿ ಅಷ್ಟೇ. ಓಕೆನಾ? ಇವಾಗ ಯಾವುದು? ಗೋಲಿ ಬಜೆನ ಸೇಮೆನಾ? ಗೋಲಿ ಬಜೆ. ಹಂಗೆ ಬರ್ಬೇಕು ರೂಟಿಗೆ. ಇವಾಗ 1 2 3 4 ಪ್ಲೇಟ್ ಗೋಲಿ ಬಜೆಗೆ ಎಷ್ಟಾಗುತ್ತೆ ಅದು ಹೇಳಿ. 4 ಪ್ಲೇಟ್ ಗೋಲಿ ಬಜೆಗೆ ಶಿರ್ತಾಡಿಯಲ್ಲಿ ಎಷ್ಟಾಗುತ್ತೆ? ಅದಕ್ಕೆ ಏನು 20 ರೂಪಾಯಿ. ಕರೆಕ್ಟ್ ಹೇಳಿ. ಎಷ್ಟು ಒಂದು ಪ್ಲೇಟಿಗೆ? ಎಷ್ಟು? 10 ರೂಪಾಯಿ. ಕರೆಕ್ಟ್. ನಿಮ್ಮ ಊರದ್ದು ಎಷ್ಟು? 10 ರೂಪಾಯಿ. ಕರೆಕ್ಟ್ ಹೇಳಿ. ಎಷ್ಟು ಒಂದು ಪ್ಲೇಟ್ ಗೋಲಿ ಬಜೆ? 10 ರೂಪಾಯಿ. 4 ಪ್ಲೇಟಿಗೆ ಎಷ್ಟಾಗುತ್ತೆ? 40. ಒಂದು ಪ್ಲೇಟಲ್ಲಿ ಎಷ್ಟು ಬರುತ್ತೆ? 5. ಇಲ್ಲಿ 8 ಇದೆ. ಯಾಕೆ? ಅದು ನಾವು ಜಾಸ್ತಿ ಹಾಕಿರೋದು. ಪರವಾಗಿಲ್ಲ ಬಿಡಿ. ಗೇಮ್ ಏನಾಗಿರ್ಬೋದು ಹೇಳಿ ಈ ಗೋಲಿ ಬಜೆ ಎಲ್ಲ ಇಟ್ಕೊಂಡು ತಿನ್ಬೋದು. ತಿನ್ನೋದು ಹಿಂಗೇನಾ? ಹೇಗೆ? ಅಲ್ಲ ಚಟ್ನಿ ಕೊಡಲ್ವಾ ಇಲ್ಲಿ ನಿಮ್ಮ ಊರಲ್ಲಿ? ಚಟ್ನಿ ಇಲ್ಲ. ಬಟ್ ನೀವು ತಿಂತೀರಾ? ಒಂದು ತಿಂತೀರಾ? ಧರ್ಮ ಸಿಕ್ಕಿದ್ರೆ ಯಾಕೆ ಬಿಡುದಲ್ವಾ? ಗೇಮ್ ಏನಪ್ಪ ಅಂದರೆ, ಗೇಮ್ ಇಸ್ ಸೋ ಸಿಂಪಲ್. ಗೇಮ್ ನೀವು ಇವಾಗ ಟ್ರಯಲ್ ತೋರಿಸ್ಬೇಕು ನೋಡಿ. ಇಲ್ಲಿ ಪ್ರತಿಯೊಂದು ಪ್ಲೇಟಲ್ಲೂ 5 ಗೋಲಿ ಬಜೆ ಇರುತ್ತೆ. ಇಲ್ಲಿ ಬನ್ನಿ ನೀವು. ನಿಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಸರ್ಕಲ್ ಆಗಿ ಕೊಟ್ಟಿದ್ದೀವಿ. ಅದರಲ್ಲಿ ನಿಂತ್ಕೋಬೇಕು ನೀವು ಸ್ಟಾರ್ಟ್ ಆಗೋವಾಗ. ಸ್ಟಾರ್ಟ್ ಅಂತ ಹೇಳಿದ ಮೇಲೆ 5 ಬಸ್ಕಿ ತಗೋಬೇಕು ನೀವು. 5 ಬಸ್ಕಿ ತೆಗಿಬೇಕು ಕರೆಕ್ಟಾಗಿ. ಫುಲ್ ಎಂಡ್ವರೆಗೆ ಹೋಗಿ 5 ಬಸ್ಕಿ ತೆಗಿಬೇಕು. ಇಲ್ಲಿಗೆ ಬರಬೇಕು. ಒಂದು ಗೋಲಿ ಬಜೆ ಇಲ್ಲಿ ನಿಂತ್ಕೊಂಡು ತಿನ್ನಬೇಕು. ನಿಂತ್ಕೊಂಡು ತಿಂದು ಫುಲ್ ಖಾಲಿ ಆಗಬೇಕು. ನಿಂತ್ಕೊಂಡು ತಿನ್ನಬೇಕು. ಮತ್ತೆ ಇಲ್ಲಿ ಬರಬೇಕು. 5 ಬಸ್ಕಿ ತೆಗಿಬೇಕು. ಮತ್ತೆ ಇಲ್ಲಿ ಬರಬೇಕು. ಗೋಲಿ ಮತ್ತೆ ಇಲ್ಲಿ ಬರಬೇಕು. ಅದು ಬಸ್ ಅದೇ ಹಾಗೆ ಅದನ್ನು ಮುಗಿಸ್ಬೇಕು. ಗೋಲಿ ಬಜೆ ಮುಗಿದ ನಂತರ, ಲಾಸ್ಟ್ ಗೋಲಿ ಬಜೆ ತಿಂದ ನಂತರ ಮತ್ತೆ ಇಲ್ಲಿ ಬಂದು 5 ಬಸ್ಕಿ ತೆಗಿಬೇಕು. ಇದನ್ನು ಬೇಗ ಯಾರು ಕಂಪ್ಲೀಟ್ ಮಾಡ್ತಾರೆ ಅವರಾಗ್ತಾರೆ ವಿನರ್. ಓಕೆನಾ? ಎಸ್. ಹಾಗಾದರೆ ನೀವು ಮುಂದೆ ಬನ್ನಿ. ಇದರಲ್ಲಿ 5 ಇದೆ, ಇದರಲ್ಲಿ 5 ಇದೆ, ಇದರಲ್ಲಿ 5 ಇದೆ. 1 2 3 4 5 6 7 ಇದೆ. 7 ಅಂದರೆ ಒಂದು ನೀವು ತಿನ್ನಿ, ಒಂದು ನಾನು ತಿಂತೀನಿ. ಹೆಂಗೆ ಆಡ್ತಾರೆ ನೋಡ ಬನ್ನಿ. ಎಸ್ ವೀಕ್ಷಕರೇ, 4 ಪ್ಲೇಟ್ಗಳು, 5 ಗೋಲಿ ಬಜೆಗಳು. ನೋಡಿ, ಕ್ಯಾಂಪಸ್ ಬಸ್ ಅಂದರೆ ಹಂಗೆ, ನೀವು ತಿಂಕೆ ಮಾಡೋಕ್ಕಾಗಲ್ಲ ಯಾವುದ್ರಲ್ಲೆಲ್ಲ ಗೇಮ್ ಆಡಿಸ್ತಾರೆ ಅಂತ. ಗೋಲಿ ಬಜೆಯಲ್ಲೂ ಒಂದು ಗೇಮ್ ಆಡೋವಂಥ ಒಂದು ವಿಚಾರ ಇದೆ ಅಂತ ಈ ಮೂಲಕ ನನಗೂ ಗೊತ್ತಾಗಿದ್ದು ಇವತ್ತೇ. ಆ್ಯಂಡ್ ರೆಡಿ ಅಲ್ವಾ ನೀವೆಲ್ಲ? ಜೈ ಅನ್ನಿ. ರೆಡಿ ಅಂದರೆ ಜೈ. ಓಕೆ, ರೆಡಿ. ಆ್ಯಂಡ್ ನಿಮ್ಮ ಸಮಯ ಶುರುವಾಗುತ್ತೆ. ಚೆನ್ನಾಗಿ ಆಡಿ ಎಲ್ಲರೂ. ಆಲ್ ದಿ ಬೆಸ್ಟ್. ದ ಟೈಮ್ ಸ್ಟಾರ್ಟ್ಸ್. 3 2 1 ಆ್ಯಂಡ್ ಸ್ಟಾರ್ಟ್. 2 ಬೇಗ ಬೇಗ. 3 4 5 ಬೇಗ 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 ಬೇಗ. ಎಸ್ 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 ಎಸ್. ಚಟ್ನಿ ಸಾಂಬಾರೆಲ್ಲ ಕೇಳಬೇಡಿ, ಅದಿಲ್ಲ ನಮ್ಮ ಹತ್ರ. ಬೇಗ 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 ಬೇಗ. ಇನ್ನೋಗ್ಬೋದು ಇನ್ನೋಗ್ಬೋದು ಇನ್ನೋಗ್ಬೋದು. ಎಸ್ ಎಸ್ ಎಸ್. ರೆಡಿ. ಎಸ್ 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 ಎಸ್. ಬೇಗ 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 ಬೇಗ. ನೀವು ತಿಂತಾನೆ ಹೋಗ್ಬೋದು, ತಿಂತಾನೆ ಹೋಗ್ಬೋದು. ತಿಂತೆ ಖಾಲಿ ಮಾಡಬೇಕು ಅಂತ ಇಲ್ಲ. ಬಾಯಲ್ಲಿ ಹಾಕಿದ್ಮೇಲೆ ಅಲ್ಲಿ ಹೋಗ್ಬೇಕು. ಎಸ್ ಎಸ್. ರೆಡಿ. ಬೇಗ 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 ಬೇಗ. ಎಸ್ ರೆಡಿ. ಎಸ್ ಬೇಗ 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 ಮಾಡಿ. ಫಾಸ್ಟ್ ಫಾಸ್ಟ್. ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಫಾಸ್ಟ್. ಬೇಗ 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 ತಿನ್ರಿ. ಬೇಗ ತಿಂತ ತಿಂತ ಮಾಡಿ, ತಿಂತ ತಿಂತ ಮಾಡಿ.
ಸೂಪರ್ 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 ಚಪ್ಪಾಳೆ ವೆರಿ ಗುಡ್ ಬೇಗ 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 ಇನ್ನೊಂದಿರೋದು ಇನ್ನೊಂದೇ ಇರೋದು ಬೇಗ 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 ಸೂಪರ್ ಬೇಗ ಎಸ್ ಸೂಪರ್ 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 ವೆರಿ ಗುಡ್ ವೆರಿ ಗುಡ್ ಲಾಸ್ಟ್ ಒನ್ ಬೇಗ ಯಾರು ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ ದೇ ಆರ್ ಗೋನಾ ಬಿ ದ ವಿನ್ನರ್ಸ್ ಎಸ್ ಯಾರು ಬೇಗ ಮುಗಿಸ್ತಾರೆ ನೋಡ್ಬೇಕು ಬಾಯಲ್ಲಿ ಇರಬಾರ್ದು ಎಸ್ ಎಸ್ ಮುಂದೆ ಮುಂದೆ ನೋಡಿ ಮುಂದೆ ನೋಡಿ ಬೇಗ 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 ಚಪ್ಪಾಳೆ ಬೇಗ ಗ್ರ್ಯಾಂಡ್ ಆಗಲಿ ಕೈ ಕೈ ತೆಗೀರಿ ಬರ್ಲಿ ಎಸ್ ವೀಕ್ಷಕರೇ, ಗೋಳಿ ಬಜೆ ತಿನ್ನೋದು ಅಷ್ಟೊಂದು ಈಸಿಯ ಕೆಲಸ ಅಂತ ನೀವು ಅಂದ್ಕೊಂಡಿರ್ತೀರಾ. ಆದರೆ ಈ ರೀತಿ ತಿನ್ನೋದು ಖಂಡಿತ ಈಸಿಯ ಕೆಲಸ ಅಲ್ಲ. ಅವರು ಯಾರನ್ನೆಲ್ಲ ನೆನೆಸ್ಕೊಂಡ್ರೋ ಗೊತ್ತಿಲ್ಲ, ಮೇಲೆ ನೋಡ್ಕೊಂಡು ತಿಂತಾ ಇದ್ರು. ತುಂಬ ಚೆನ್ನಾಗಿ ತಿಂದ್ರಿ, ಫ್ಯಾಂಟಾಸ್ಟಿಕ್. ನೀವು ಕೂಡ ತಿಂದ್ರಿ, ತುಂಬ ಖುಷಿ ಆಯಿತು. ಕೈ ಕೊಡಿ. ಆ್ಯಂಡ್ ನೀವು ಕೂಡ ತುಂಬ ಚೆನ್ನಾಗಿ ತಿಂದ್ರಿ, ತುಂಬ ಚೆನ್ನಾಗಿ ತಿಂದ್ರಿ. ಹಸಿ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಸತ್ಯ ಹೇಳಿ. ಬೆಳಿಗ್ಗೆ ಒಂದು ಸ್ವಲ್ಪ ಕಡಿಮೆ ಚಹಾ ಕುಡಿದ್ರಿ ಅಲ್ವಾ ಅಲ್ವಾ? ಮತ್ತೆ ನಮ್ಗೆ ಥ್ಯಾಂಕ್ಸ್ ಹೇಳಿಲ್ಲ ನೀವು. ಥ್ಯಾಂಕ್ಸ್. ಆದರೆ ನಾವು ಸಾರಿ ಆಯಿತಾ, ನಿಮಗೆ ಸಾಂಬಾರು ಚಟ್ನಿ ಕೊಡೋಕ್ಕಾಗಿಲ್ಲ. ಓಕೆ, ಐ ಆಮ್ ರಿಯಲಿ ಸಾರಿ. ಇವಾಗ ಎಲ್ಲರೂ ಎಷ್ಟು ಹೇಳಿದ್ರಿ ನಿಮ್ಮ ಊರಲ್ಲಿ ಗೋಲಿ ಬಜ್ಜಿಗೆ? 10 ರೂಪಾಯಿ. 10 ರೂಪಾಯಿ. ಓಕೆ, 10 ರೂಪಾಯಿ ತೆಗೀರಿ. 10 ರೂಪಾಯಿ ತೆಗೀರಿ. ಏನ್ರಿ ಗೋಲಿ ಬಜ್ಜಿಯಿಂದ ಹಣ ಇಲ್ಲ ಅಂತೀರಾ? ಇದು ಅನ್ಯಾಯ. 10 ರೂಪಾಯಿ ತೆಗೀರಿ. ಇಲ್ಲ, ಸುಮ್ಮನೆ ಜೋಕ್ ಮಾಡಿದೆ. ನೀವು ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ ಎಲ್ಲರೂ. ಬಟ್ ನಿಮ್ಮ ಪ್ರಕಾರ ಯಾರು ವಿನ್ನರು? ನಿಮ್ಮ ಪ್ರಕಾರ ಯಾರು ವಿನ್ನರು? ನಿಮ್ಮ ಪ್ರಕಾರ ಯಾರು ವಿನ್ನರು? ಅವನು ಕಾರ್ತಿಕ್. ಅಂಡ್ ದ ವಿನ್ನರ್ ಇಸ್ ವಿದೌಟ್ ಎನಿ ಡೌಟ್ ಮಿಸ್ಟರ್ ಕಾರ್ತಿಕ್. ಚಪ್ಪಾಳೆ ಕೊಡ್ಬೇಕು, ಚಪ್ಪಾಳೆ ಕೊಡ್ಬೇಕು ಜೋರಾಗಿ. ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಆಡಿದ್ದೀರಾ, ತುಂಬ ಚೆನ್ನಾಗಿ ಗೋಳಿ ಬಜೆ ತಿಂದಿದ್ದೀರಾ. ಆ್ಯಂಡ್ ಎಂಡಲ್ಲಿ ಅಲ್ಲಿಗೆ ನೋಡಿ ತಿಂತಾ ಇದ್ದೀರಾ. ಅಲ್ಲಿ ಏನಿತ್ತು ನಿಮಗೆ? ಯಾಕೆ ಅಲ್ಲಿ ನೋಡ್ತಾ ಇದ್ರಿ ನೀವು? ಸುಮ್ಮನೆ. ಅಲ್ಲ ಸುಮ್ಮನೆ ಏನದು? ಏನು ಅದ್ರಲ್ಲಿ ಐಡಿಯಾ ಏನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ. ಹಿಂಗೆ ನೋಡಿದ್ರೆ ಅದರಷ್ಟಕ್ಕೆ ಹೋಗುತ್ತೆ ಅಂತ ಒಳಗಡೆ ಅಲ್ವಾ? ಓಕೆ, ಸೂಪರ್. ಆ್ಯಂಡ್ ವಿನ್ ಆಗಿದ್ದೀರಾ. ಎಷ್ಟು ಖುಷಿ ಆಗುತ್ತೆ, ಏನು ಹೇಳ್ತೀರಾ? ಕ್ಯಾಮ್ರಾ ನೋಡಿ ಹೇಳಿ, ಒಂದು 4-5 ಪದಗಳನ್ನು ಹಂಗೆ ಉದುರಿಸ್ಬಿಡಿ ನೀವು. ತುಂಬ ಖುಷಿ ಆಗ್ತಿದೆ. ಮತ್ತೆ ಗೋಲಿ ಬಜ್ಜಿ ಕೊಟ್ಟಿದ್ದಕ್ಕೆ ಯಾರಿಗೆ? ನಿಮಗೆ. ಇನ್ನೆರಡು ಬೇಕಿತ್ತ ನಿಮಗೆ? ಸಾಕಾ? ಸಾಕು. ಅಲ್ಲ, ಬೇಕು ಅಂತ ಇದ್ರೆ ಚಟ್ನಿ ಸಾಂಬಾರೆಲ್ಲ ತರಿಸ್ಕೊಂಡು ಕೊಡ್ತೀವಿ. ಬೇಕಾ? ಬೇಡ. ಬೇಡ. ನೆಕ್ಸ್ಟ್ ಗೇಮಲ್ಲಿ ಏನು ಬೇಕು ನಿಮಗೆ? ಇವಾಗ ಗೋಲಿ ಬಜ್ಜಿ ಆಯ್ತಲ್ಲ, ಇಡ್ಲಿ ಅಥವಾ ದೋಸೆ, ಇದು ಐಸ್ ಕ್ರೀಮ್, ಏನು ಬೇಕು? ಸಾಕಾಯ್ತು. ಎನಿವೇಸ್, ತುಂಬ ಚೆನ್ನಾಗಿ ಆಡಿದಿರ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಒಂದು ಗೇಮ್ ನಿಮಗೋಸ್ಕರ ಕಾಯ್ತಾ ಇದೆ. ಅದು ಏನಾಗುತ್ತೆ, ಯಾರ ಗೇಮು ನೋಡೋಣ. ಬಟ್ ಓನ್ಲಿ ಆಫ್ಟರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಎಸ್, ವಿಸ್ಮಯ ಇನ್ಫರ್ಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ಇವಾಗ ಕಡೆಯ ಒಂದು ಆಟ ನಿಮಗೋಸ್ಕರ ಬಾಕಿ ಇದೆ. ಹುಡುಗರು ಹುಡುಗಿರು ಒಟ್ಟಿಗೆ ಒಂದು ಆಟ ಆಡಿದ್ರು. ಹುಡುಗರಿಗೋಸ್ಕರ ಮಾತ್ರ ಸಪ್ರೇಟ್ ಆಗಿ ಒಂದು ಆಟ ಆಯಿತು. ಅದಾದಮೇಲೆ ಇವಾಗ ಕಡೆಯದಾಗಿ ಹುಡುಗಿಯರಿಗೋಸ್ಕರ ಮಾತ್ರ ಸಪ್ರೇಟ್ ಆಗಿ ಒಂದು ಆಟ. ಸೊ ಐ ನೀಡ್ 4 ಗರ್ಲ್ಸ್, 4 ಜನ ಹುಡುಗಿರು. ಬೇಗ ಬರಬೇಕು, ನಿಮ್ಮ ಸಮಯ ಶುರುವಾಗುತ್ತೆ ಈಗ, ಪ್ಲೀಸ್. ಎಸ್ ವೀಕ್ಷಕರೇ, 4 ಜನ ಹುಡುಗಿಯರು ರೆಡಿ ಆಗಿದ್ದಾರೆ. ನಾವಿದ್ದೀವಿ ಆಟ ಆಡೋದಕ್ಕೆ ಅಂತ. ಕಡೆಯ ಆಟ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಯಾರು ಬಂದಿದ್ದಾರೆ ನೋಡೋಣ ಬನ್ನಿ. ಮೇಡಮ್ ನಮಸ್ಕಾರ. ಏನು ನಿಮ್ಮ ಹೆಸರು? ಎಲ್ಲಿಂದ ಬರ್ತಾ ಇದ್ದೀರಾ? ಯಾಕೆ ಬರ್ತಾ ಇದ್ದೀರಾ? ಏನಾಗಬೇಕಾಗಿತ್ತು? ಅಂಕಿತ ಹೆಸರು. ಹೆಸರು ಅಂಕಿತ. ಓಕೆ, ನೆಕ್ಸ್ಟ್ 3 ಕ್ವೆಶನ್ ಇದೆ. ಶಿಡ್ತಳಿಯಿಂದ. ಓಕೆ, ಶಿಡ್ತಾಳಿಂದ ಬರ್ತಾ ಇದ್ದೀರಿ. ಎಷ್ಟನೇ ಕ್ಲಾಸ್ ನೀವು? 8. 8ನೇ ತರಗತಿ. ಎಸ್, ನೀವು ಕಲಿಯೋದ್ರಲ್ಲಿ ಫಸ್ಟ್ ಇರ್ತೀರಾ ಹೇಗೆ ಮಾರ್ಕ್ ಬರುವಾಗ? ಫಸ್ಟ್ ಕೊಟ್ರೆ ಫಸ್ಟ್, ಇಲ್ಲಾಂದ್ರೆ ಏನು ಮಾಡೋದಲ್ವಾ? ಎನಿವೇಸ್, ವಾಟ್ಸ್ ಯುವರ್ ನೇಮ್? ಸುಭಿಕ್ಷಾ.
ಸುಭಿಕ್ಷಾ, ವೆರಿ ಗುಡ್. ಸುಭಿಕ್ಷಾ ಅವರೇ, ಏನಿ ಕಲ್ತು ಏನು ಆಂಬಿಷನ್ ಇದೆ, ಏನಾಗಬೇಕು ಅಂತ? ಟೀಚರ್. ಟೀಚರ್. ಯಾಕೆ ಟೀಚರು? ನಿಮಗೆ ಟೀಚರ್ ತುಂಬಾ ತೊಂದರೆ ಕೊಡ್ತಾರೆ, ಅದಕ್ಕೆ ನಾವು ಕೂಡ ತೊಂದರೆ ಕೊಡೋಣ ಅಂತ? ಇಲ್ಲ. ಹೊಡಿತಾರ? ಇಲ್ಲಲ್ಲ ಟೀಚರ್ ಎಲ್ಲ ಇಲ್ಲ. ಇಲ್ಲ. ನೀವು ಟೀಚರ್ ಆದ್ರೆ ಹೊಡಿತೀರಾ ಮಕ್ಕಳಿಗೆ? ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಹೊಡಿದೆ ಮತ್ತೆ ಸಿಗೋಂತ ಚಾನ್ಸ್ ಬಿಟ್ರಂಗಲ್ವಾ? ಎನಿವೇಸ್, ವಾಟ್ಸ್ ಯುವರ್ ನೇಮ್? ಅಕ್ಷತಾ. ಅಕ್ಷತಾ ಅವರೇ, ಹೇಳಿ ನೀವೇನಾಗ್ತೀರಾ ಕಲ್ತು? ಟೀಚರ್. ಎಲ್ಲ ಟೀಚರ್ ಆದ್ರೆ ಮಕ್ಕಳು ಯಾರಾಗೋದು ಕಲಿಯೋದಕ್ಕೆ? ಎನಿವೇಸ್, ಆಲ್ ದ ಬೆಸ್ಟ್. ಅಂಡ್ ವಾಟ್ಸ್ ಯುವರ್ ನೇಮ್? ಅನಿತಾ ಗೋವಿಯಸ್. ಅನಿತಾ, ಗೋವಿಯಸ್. ನಿಮ್ಮ ಮನೆಯಲ್ಲಿ ನೆಲದಲ್ಲಿ ಶಿರ್ತಾಡಿಯಲ್ಲಿ ನೀವು ಕಲ್ತು ಏನೋ ಒಂದು ಆಗ್ತೀರಾ ಅಂತ ನನ್ಗೆ ಗೊತ್ತಿದೆ. ಏನಾಗ್ತೀರಾ? ಟೀಚರ್. ಎಲ್ಲ ಟೀಚರ್. ಓಕೆ, ಪರವಾಗಿಲ್ಲ, ಆಲ್ ದ ಬೆಸ್ಟ್. ಎಲ್ಲರೂ ಟೀಚರ್ ಆಗಿ ನಮ್ಮ ಒಂದು ಶಿರ್ತಾಡಿ ಗ್ರಾಮದಲ್ಲಿ ಒಂದು ಒಳ್ಳೆ ಶಾಲೆ ಎಲ್ಲ ನಿರ್ಮಾಣ ಆಗೋ ಥರ ಆಗಲಿ. ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ಮುಂದೆ ಬನ್ನಿ, 4 ಜನ ಕೂಡ ಮುಂದೆ ಬನ್ನಿ. ನೋಡಿ, ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಸತ್ಯ ಹೇಳಬೇಕು. ಏನು ಕೆಲಸ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಒರೆಸ್ತೀನಿ. ಓಕೆ, ಆಮೇಲೆ? ಗುಡಿಸ್ತೀನಿ. ಆಮೇಲೆ? ಪಾತ್ರೆ ತೊಳಿತೀನಿ. ಆಮೇಲೆ ಅಡುಗೆ ಇಲ್ಲ, ಅದೊಂದು ಮಾತ್ರ ಅಮ್ಮ ಮಾಡಬೇಕು. ಓಕೆ, 3 ಕೆಲಸ ಇವ್ರು ಮಾಡ್ತಾರೆ. ನೀವೇನೇನೆಲ್ಲ ಮಾಡ್ತೀರಾ ಮನೆಯಲ್ಲಿ? ಒರೆಸ್ತೇನೆ, ಗುಡಿಸ್ತೇನೆ, ಅಮ್ಮನಿಗೆ ಸಹಾಯ ಮಾಡ್ತೇನೆ. ಓಕೆ, ರೆಡಿ. ಎಸ್, ನೀವೇನೇನೆಲ್ಲ ಮಾಡ್ತೀರಾ? ಗುಡಿಸ್ತೀನಿ, ಒರೆಸ್ತೀನಿ, ಅಮ್ಮನಿಗೆ ಸಹಾಯ ಮಾಡ್ತೀನಿ. ಅವ್ರು ಮಾಡ್ತಾರೆ, ಇವ್ರು ಬಿಟ್ಕೊಳಕ್ಕಾಗತ್ತಾ? ನೀವು ಲಾಸ್ಟಲ್ಲಿ ಯಾರು ಸುಳ್ಳು ಯಾರು ಸತ್ಯ ಅಂತ ಯಾರು ಗೊತ್ತು? ಹೇಳಿ, ನೀವು ಅಮ್ಮನಿಗೆ ಸಹಾಯ ಮಾಡ್ತೀರಾ? ಎಷ್ಟು ಅಂದರೆ ಹೆಚ್ಚು ಯಾವುದು ಸಹಾಯ ಮಾಡ್ತೀರಾ ಅಮ್ಮನಿಗೆ? ನೀರು ತರಲಿಕ್ಕೆ, ಗುಡಿಸ್ಲಿಕ್ಕೆ, ನೀರು ತರಲಿಕ್ಕೆ ಬಾವಿಯಿಂದ. ಓಕೆ, ಮತ್ತೆ ಪಾತ್ರೆ ತೊಳಿಲಿಕ್ಕೆ. ಅಡುಗೆ ಎಲ್ಲ ಮಾಡಲ್ಲ? ಮಾಡ್ತೇನೆ. ನೀವು ಏನು ಮಾಡ್ತೀರಾ ಸ್ಪೆಷಲ್ ಐಟಮ್ ಅಂದರೆ? ಟೊಮೆಟೊ ಸಾರೆಲ್ಲ ಮಾಡ್ತೀನಿ. ಟೊಮೆಟೊ ಸಾರು ರಿಸ್ಕ್ ಇಲ್ಲ. ಟೊಮೆಟೊ ಹಾಕೋದು, ಉಪ್ಪು ಹಾಕೋದು, ಸಾರು. ಓಕೆ, ಬೇರೆ ಎಲ್ಲ ಫುಡ್ ಎಲ್ಲ ಮಾಡಲ್ಲ? ಅನ್ನ ಮಾಡ್ತೇನೆ. ಬೇರೆ ಪದಾರ್ಥ ಎಲ್ಲ ಸ್ಪೆಷಲು ಬೇರೆ ಮಾಡಲ್ಲ. ಟ್ರೈ ಮಾಡಿ, ನೀವೇ ತಿನ್ನಿ ಫಸ್ಟು. ಪಾಪ ಯಾರಿಗಾಕೆ ತೊಂದರೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಕಡೆಯ ಆಟ ಇದೇನು? ನೀರುಳ್ಳಿ ಇದೆ ನಮ್ಮ ಮುಂದೆ. ವೈಟ್ ಕಲರ್ ನೀರುಳ್ಳಿ ಮುಖೇನ ಆಟ ಆಡಬೇಕು. ಇದೇನಿದು? ಬೆಳ್ಳುಳ್ಳಿ. ನೀರುಳ್ಳಿ ರೀ, ಸತ್ಯ ಹೇಳಿ, ಏನಿದು? ಮಂಗಳೂರಲ್ಲಿ ನೀರುಳ್ಳಿ ಅಂತ ಹೇಳಿ 1 kg ಪಡ್ಕೊಂಡು. ನೀರುಳ್ಳಿ ಅಲ್ವಾ? ಬೆಳ್ಳುಳ್ಳಿ. ಇಲ್ಲಪ್ಪ, ಏನಿದು? ಸತ್ಯ ಹೇಳಿ, ನೀರುಳ್ಳಿ ಅಲ್ವಾ? ಬೆಳ್ಳುಳ್ಳಿ. ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿ ಆಯ್ತಾ? ನಾನು ಟೆಸ್ಟ್ ಮಾಡಿದ್ದು ನೀರುಳ್ಳಿ ಬೆಳ್ಳುಳ್ಳಿ. ಕೆಲವರೆಲ್ಲ ಹೇಳ್ತಾರೆ ನಾನು ಅಡುಗೆ ಮಾಡ್ತೀನಪ್ಪ, ನಾನು ಅದೇ ಮಾಡ್ತೀನಿ. ಕೆಲವರು ಹೇಳ್ತಾರೆ ಇದು ನೀರುಳ್ಳಿ ಅಂತ. ಹಂಗೇನಾದ್ರೂ ಇದ್ದೀರಾ ಅಂತ ಟೆಸ್ಟ್ ಮಾಡಿದ್ದಷ್ಟೇ. ತುಂಬ ಖುಷಿ ಆಯಿತು. ಮೊದಲ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಅಂದರೆ ಬೆಳ್ಳುಳ್ಳಿ ಅಂತ ಕಂಡು ಹಿಡ್ದಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಚಪ್ಪಾಳೆ ಕೊಡಿ. ಎಸ್, ಫ್ಯಾಂಟಾಸ್ಟಿಕ್. ಇವಾಗ ಏನು ಮಾಡಬೇಕು ಅಂದರೆ, ನಿಮಗೆ ಕೊಡುವಂಥದ್ದು 1 ನಿಮಿಷದ ಕಾಲಾವಕಾಶ. ಈ ಬೆಳ್ಳುಳ್ಳಿಯಿಂದ ಕರೆಕ್ಟಾಗಿ ಒಂದೊಂದು ಹೆಸರು ತೆಗೆದು ಫುಲ್ ಅದರಿಂದ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿರುವಂಥ ವೈಟ್ ಬೆಳ್ಳುಳ್ಳಿಯನ್ನು ನಮಗೆ ಕೊಡಬೇಕು ನೀವು. ಅಂದರೆ 1 ನಿಮಿಷದಲ್ಲಿ ಜಾಸ್ತಿ ಯಾರು ಸಿಪ್ಪೆ ತೆಗೆದು ಇಡ್ತೀರಾ ಕ್ಲೀನಾಗಿ ಅವರಾಗ್ತಾರೆ ವಿನ್ನರ್. ಓಕೆನಾ? ಓಕೆನಾ? ಎಸ್, ರೆಡಿ? ನಿಮ್ಮ ಸಮಯ ಶುರುವಾಗುತ್ತೆ. ಹತ್ರ ಬನ್ನಿ. ನೀವು ರೆಡಿ ಆಗಿದ್ರೆ ಜೈ ಅನ್ಬೇಕು. ಆರ್ ಯು ರೆಡಿ? ಜೈ. ಜೈ. ಓಕೆ, ಅವ್ರಿಗೆ ನಾಚಿಕೆ ಜೈ ಅಲ್ಲಿ ಹಾಗೆ ಅಂತ. ಓಕೆ, ಜೈ ಆಯಿತು. ಇನ್ನು ನಿಮ್ಮ ಕೈಯಿಂದ ಒಂದು ಒಳ್ಳೆ ಕೆಲಸ ಆಗಬೇಕು. your time starts. 3, 2, 1 and start. ಚಪ್ಪಾಳೆ. ಬೇಗ 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 ಬೇಗ. ನೀಟಾಗಿರೋ ಬೆಳ್ಳುಳ್ಳಿ ಬೇಕು ನಮಗೆ. ಬೇಗ ಬೇಗ. ಚಪ್ಪಾಳೆ 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 ಚಪ್ಪಾಳೆ. ಸೂಪರ್, ವೆರಿ ಗುಡ್, ವೆರಿ ಗುಡ್. ನೀಟಾಗಿರೋದಿರ್ಬೇಕು, ಎಲ್ಲ ಸಿಪ್ಪೆ ತೆಗಿಬೇಕು ನೀವು. ನಿಮಗಿರೋದು 1 ನಿಮಿಷ. ಬೇಗ ಬೇಗ. ಹಾಂ ಹಾಂ, ಓಕೆ, ಸೂಪರ್. ಇಲ್ಲಿ ಇಟ್ಬಿಡಿ, ಕೆಳಗಿಟ್ಬಿಡಿ. 1, 2, 3. ವೆರಿ ಗುಡ್, ವೆರಿ ಗುಡ್. ಬೇಗ 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 ಬೇಗ. ಎಸ್, ಬೇಗ 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 ಬೇಗ. 4. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೇಗ. ಚಪ್ಪಾಳೆ. ಸಪೋರ್ಟ್ ಮಾಡಿ. ಕಮಾನ್ ಕಮಾನ್ ಅಂತ ಹೇಳಿ ನೀವು. ಅನಿತಾ ಕಮಾನ್, ಅಕ್ಷತಾ ಕಮಾನ್, ಸುದೀಕ್ಷಾ ಕಮಾನ್, ಅಂಕಿತಾ ಕಮಾನ್. ಕಮಾನ್ ಕಮಾನ್ ಕಮಾನ್. ಎಸ್, ವೆರಿ ಗುಡ್. ಬೇಗ 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 ಬೇಗ. ಎಸ್ 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 ಎಸ್. ಬೇಗ ಬೇಗ. ಚಪ್ಪಾಳೆ ಚಪ್ಪಾಳೆ.
ವೆರಿ ಗುಡ್. ಎಸ್, ವೆರಿ ಗುಡ್. ಸೂಪರ್ 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 ಸೂಪರ್. ಆ್ಯಂಡ್ ಕಡೆಯ 10 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1, 0. ಮನೇಲಿ ಇಷ್ಟೊಂದು ಕಷ್ಟಪಡ್ತಿರೋ ಗೊತ್ತಿಲ್ಲ, ಬಟ್ ಕ್ಯಾಂಪಸ್ ಬಸ್ಸಲ್ಲಿ ಹುಡುಗಿರ್ನ ಅಡುಗೆ ಮಾಡೋದು ಹೆಂಗೆ ಅಂತ ನಾವು ಕಲಿಸ್ಕೊಟ್ಟಿದ್ದೀವಿ. ಅಂದರೆ ಮೊದಲ ಹೆಜ್ಜೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಬೆಳ್ಳುಳ್ಳಿ ಹೆಂಗೆ ನಾವು ಸಿಪ್ಪೆ ತೆಗಿಬೇಕು ಅಂತ ಕಲಿಸ್ಕೊಟ್ಟಿದ್ದೀವಿ. ಏನಾಯಿತು? ಖಾರ ಆಗ್ತಾ ಇದೆ ಇಲ್ಲ ಅಲ್ವಾ? ಓಕೆ, ಇನ್ನೊಂದು ಸ್ವಲ್ಪ ಟೊಮೆಟೊ, ಇನ್ನೊಂದು ಸ್ವಲ್ಪ ನೀರುಳ್ಳಿ, ಇನ್ನೊಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿದ್ರೆ ಒಂದು ಸಾರು ಆಗುತ್ತೆ ಅಲ್ವಾ? ಎಸ್, ರೆಡಿ. ಎಸ್, 4 ಜನರು ನಿಮ್ಮ ಕೆಲಸ ಮಾಡಿದ್ದೀರಾ. ಬಟ್ ಎಷ್ಟಿದೆ ನೋಡೋಣ ಬನ್ನಿ. 1, 2, 3, 4, 5. ಓಕೆ, ನಿಮ್ಮದು 3, 6. ಸೂಪರ್. ನಿಮ್ಮದು 3, 6. ಸೂಪರ್. ಇಬ್ಬರು 6, 6. ಆ್ಯಂಡ್ ಇವರು 5 ಆದರೆ ನೀವು ಆಗ್ತೀರಾ ವಿನರ್, ಇವರು 7 ಆದರೆ ನೀವು ಆಗ್ತೀರಾ ಲೂಸರ್. ಆ್ಯಂಡ್ ನೀವು 1, 2, 3, 4, 5, 6, 7, 8. ಆ್ಯಂಡ್ ದ ವಿನರ್ ಈಸ್ ಅನಿತಾ ಗೋವಿಯಸ್. ಚಪ್ಪಾಳೆ ಕೊಡಿ, ಜೋರಾಗಿ ಚಪ್ಪಾಳೆ ಕೊಡಿ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ತುಂಬ ಖುಷಿ ಆಯಿತು. ಆ್ಯಂಡ್ ಹೇಳಿ, ಎಷ್ಟು ಖುಷಿ ಆಯಿತು? ನೀವು ಮಾಡಿದ 5 ಬಟ್ ದೊಡ್ಡದು ತುಂಬ ಯೂಸ್ ಆಗುತ್ತೆ. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯ್ತು. ಅಯ್ಯೋ, ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯ್ತು. ಏನು ಖುಷಿ ಆಯಿತು ಅಂದರೆ ಇಂಥ ಆಟ ಎಲ್ಲಾದರೂ ಆಡಿದ್ದೀರಾ ಬೇರೆ? ಇಲ್ಲ, ಬೇರೆ ಎಲ್ಲೂ ಆಡೋದಕ್ಕೆ ಸಾಧ್ಯನೂ ಇಲ್ಲ ನೀವು. ಥ್ಯಾಂಕ್ ಯು. ನಿಮಗೆ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯ್ತು. ಓಕೆ, ಇನ್ನೂ ಆಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಹೌದು. ಹೌದು. ನಿಮ್ಮ ಒಂದು ಬೆಳ್ಳುಳ್ಳಿ ಇದೆಯಾ? ಮತ್ತೆ ಕೊಡ್ತಾರೆ, ನಿಮ್ಮಷ್ಟಕ್ಕೆ ಆಡ್ತಾ ಇರಿ ನೀವು, ಆಯಿತಾ? ಓಕೆ. ಅಲ್ಲ ರೀ, 1, 6 ಎಲ್ಲ ಇದೆ, ನೀವು 8 ಬೆಳ್ಳುಳ್ಳಿನ ಹೆಂಗೆ ತೆಗೆದ್ರಿ? ಅಂದರೆ ಹೆಂಗೆ ಸಾಧ್ಯ ಆಯ್ತು ಇದೆಲ್ಲ? ಅದು ಸ್ವಲ್ಪ ಕಷ್ಟ ಆಯ್ತು, ಹೇಗಾದ್ ನಾನು ತೆಗೆದೆ. ಅಲ್ಲ, ಇವ್ರು ಹೇಳೋ ಲೆಕ್ಕದಲ್ಲಿ ಒಂದು ವರ್ಲ್ಡ್ ಕಪ್ ವಿನ್ ಆಗಿರೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಬಟ್ ನೆವರ್ದಲೆಸ್ ಹಿಂದೆ ಮನೆಯಲ್ಲಿ ಈ ಕೆಲಸ ಎಲ್ಲ ಮಾಡಿದ್ರೆ ಹೇಗೆ? ಮಾಡ್ತೇನೆ. ಓಕೆ, ಗೊತ್ತಾಯ್ತಲ್ವಾ? ಮನೆಯಲ್ಲಿ ಕರೆಕ್ಟಾಗಿ ತಾಯಿಗೆ ಸಹಾಯ ಎಲ್ಲ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಅದು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋವಂಥದ್ದು ಸತ್ಯ ಆಗಿದೆ. ಸೊ ಜೋರಾಗಿ ಒಂದು ಚಪ್ಪಾಳಿ ಎಲ್ರಿಗೂ. ಆ್ಯಂಡ್ ನಿಮಗೆ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಬಹುಮಾನಗಳನ್ನು ಕೊಡೋಣ. ನೋಡ್ತಾ ಇರಿ ವಿಸ್ಮಯ ಇನ್ಫರ್ಟೈನ್ಮೆಂಟ್ ಸೆಂಟರ್ ಕ್ಯಾಂಪಸ್ ಬಸ್. ಎಸ್ ವೀಕ್ಷಕರೇ, ಈ ಒಂದು ಶಾಲೆಯಲ್ಲಿ ಇವತ್ತಿನ ಕ್ಯಾಂಪಸ್ ಬಸ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ತುಂಬ ಚೆನ್ನಾಗಿ ಹುಡುಗರು ಹುಡುಗಿರು ಇಬ್ಬರು ಚೆನ್ನಾಗಿ ಆಡಿದ್ದೀರಾ. ಆದರೆ ಮುಗಿಸುವಾಗ ಯಾರ್ಯಾರು ವಿನ್ ಆಗಿದ್ದಾರೆ ಅವರಿಗೆ ಬಹುಮಾನವನ್ನು ಕೊಡಬೇಕು. ಆ ಒಂದು ಬಹುಮಾನವನ್ನು ಕೊಡೋದಕ್ಕೋಸ್ಕರ ಈ ಒಂದು ಶಾಲೆಯ ಹಿರಿಯ ಅಧ್ಯಾಪಕರಾಗಿರುವಂತಹ ಜಯರಾಮ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಜೋರಾಗಿರೋಂಥ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಜಯರಾಮ್ ಸರ್ ಆನ್ ದ ಸ್ಟೇಜ್. ಅದೇ ರೀತಿ ಈ ಒಂದು ಶಾಲೆಯ PT ಮಾಸ್ಟರ್ ಆಗಿರುವಂತಹ ಗೋವರ್ಧನ್ ಸರ್, ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಜೋರಾಗಿರೋಂಥ ಚಪ್ಪಾಳೆ ಕೊಡಬೇಕು. ಮಕ್ಕಳು ಶಿಸ್ತಿನಿಂದ ಇರಬೇಕು ಅಂತ ಇದ್ದರೆ, ಆಟೋಟ ಸ್ಪರ್ಧೆಗಳಲ್ಲಿ ಹೆಸರನ್ನು ಕೀರ್ತಿಯನ್ನು ತರಬೇಕು ಅಂತ ಇದ್ದರೆ ಅದಕ್ಕೆ ಕಾರಣೀಭೂತರಾಗಿರುವಂತಹ PT ಮಾಸ್ಟ್ರು. ವೆಲ್ಕಮ್ ಸರ್, ವೆಲ್ಕಮ್ 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 ಸರ್, ವೆಲ್ಕಮ್. ಸೊ ಇವತ್ತಿನ ಆಟದಲ್ಲಿ ವಿನ್ನರ್ ಆಗಿರುವಂಥವ್ರಿಗೆ ಬಹುಮಾನವನ್ನು ಕೊಡುವಂತಹ ಸಮಯ. ಎಸ್ ವೀಕ್ಷಕರೇ, 3 ಜನ ವಿನ್ನರ್ಸ್ ಇದ್ದಾರೆ. 3 ಜನ ವಿನ್ನರ್ಸ್ಗಳಿಗೆ ಬಹುಮಾನ ಕೊಡುವಂತಹ ಸಮಯ. ಮೊದಲನೆಯ ಆಟದಲ್ಲಿ ರಕ್ಷಿತಾ ಅವರು ವಿನ್ನರ್ ಆಗಿದ್ದಾರೆ. ಸೊ ಅವರು ದಯವಿಟ್ಟು ಮುಂದೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸರ್ ದಯವಿಟ್ಟು ಈ ಬಹುಮಾನವನ್ನು ಅವ್ರಿಗೆ ಕೊಡಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಎರಡನೇ ಆಟದಲ್ಲಿ ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ. ಸೊ ಅವರಿಗೆ ಈ ಒಂದು ಬಹುಮಾನವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಪ್ಲೀಸ್ ಚಪ್ಪಾಳೆ. ಆ್ಯಂಡ್ ಕಡೆಯ ಆಟ, ಅದರಲ್ಲಿ ವಿನ್ನರ್ ಆಗಿರುವಂತಹ ಅನಿತಾ ಗೋವಿಯಸ್, ಇವರಿಗೆ ಈ ಒಂದು ಬಹುಮಾನವನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಅದರ ಜೊತೆಗೆ ಯಾರೆಲ್ಲ ವಿನ್ನರ್ಗಳಾಗಿದ್ದೀರಾ, ನಿಮಗೆ ವಿಸ್ಮಯ ಇನ್ಫರ್ಟೈನ್ಮೆಂಟ್ ಸೆಂಟರ್ ಕಡೆಯಿಂದ ಟಿಕೆಟ್ ಕೂಡ ಸಿಗ್ತಾ ಇದೆ. ನೀವು ಅಲ್ಲಿಗೆ ಹೋಗಿ ಒಂದು ದಿನ ಎಂಜಾಯ್ ಮಾಡ್ಬೋದು. ಆ ಒಂದು ಟಿಕೆಟನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಧನ್ಯವಾದ. ಕಡೆಯದಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ, ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಒಂದು 2 ಮಾತು. ನಮ್ಮ TV ಕ್ಯಾಂಪಸ್ ಬಸ್ ಈ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವಂಥದ್ದು ನಮಗೆ ಭಾಳಷ್ಟು ಸಂತೋಷವನ್ನು ಉಂಟು ಮಾಡಿದೆ. ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಮನರಂಜನೆಯನ್ನು ಉಂಟು ಮಾಡಿದಂತಹ ನಮ್ಮ TV ಈ ಕಾರ್ಯಕ್ರಮದ ಎಲ್ಲ ಸಂಯೋಜಕರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಆಗಿರುವಂತಹ ಸೋಮಶೇಖರ್ ಇವರಿಂದ
ತಮ್ಮ ಶಾಲೆಯನ್ನು ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮಂತಹ ಈ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಆಗುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ತಮ್ಮ ಶಾಲೆ ಪರವಾಗಿ ಎಲ್ಲರಿಗೂ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್. ಜೋರಾಗಿರುವಂಥ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪ್ರತಿ ವಾರ ಒಂದು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ತೀವಿ. ಈ ಒಂದು ಸೀಸನ್ನಲ್ಲಿ ಜಾಸ್ತಿಯಾಗಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಹೋಗುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀವಿ. ಆ ಮೂಲಕ ಇಲ್ಲಿಯ ಒಂದು ಶಾಲೆಗೆ ಬರುವಂಥ ಒಂದು ಅವಕಾಶ ನಮಗೆ ಸಿಕ್ತು. ಆ್ಯಂಡ್ ಇಲ್ಲಿಯ ವಿದ್ಯಾರ್ಥಿಗಳ ಜೊತೆ ಬೆರೆತು ಈ ಒಂದು ಗಂಟೆಯ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕಾರ್ಯಕ್ರಮ ಆರಂಭ ಆದಮೇಲೆ ಅಂತ್ಯ ಕೂಡ ಆಗಲೇಬೇಕು. ಸೊ ಹಾಗಾಗಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಕಡೆಯದಾಗಿ ನಮ್ಮ ಹೀರೋ ಹೇಳಿ, ನಿಮಗೆ ಹೆಂಗಾಯಿತು? ತುಂಬ ಖುಷಿ ಆಯ್ತು. ಏನು ಖುಷಿ ಆಯಿತು ನಿಮಗೆ? ಟೋಟಲಿ ಆಟ ಆಡಿದ ಖುಷಿ ಆಯ್ತು ಅಲ್ವಾ? ಗೋಳಿ ಬಜೆ ಎಲ್ಲ ತಿಂದಿದ್ದು. ಆ್ಯಂಡ್ ನಿಮಗೇನು ಖುಷಿ ಆಯಿತು? ತುಂಬ ಖುಷಿ ಆಯ್ತು. ನಿಮಗೆ? ತುಂಬ ಖುಷಿ ಆಯ್ತು. ನಿಮಗೆಲ್ಲರಿಗೂ ಖುಷಿಯಾಗಿದ್ರೆ ಚಪ್ಪಾಳೆ ಕೊಡಿ ಜೋರಾಗಿ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ಹುಡುಗಿರು ಹೇಳಿ, ನಿಮಗೆ ಖುಷಿ ಆಯ್ತಾ? ಖುಷಿ ಆಯ್ತು. ನಿಮಗೆ? ಆಯ್ತು. ಈ ಪರ್ಫಾರ್ಮೆನ್ಸ್ ತುಂಬ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಜೋರಾಗಿ ಚಪ್ಪಾಳೆ ಕೊಡಬೇಕಲ್ಲ. ಎಸ್. ಆ್ಯಂಡ್ ಕಡೆಯದಾಗಿ ಕಾರ್ಯಕ್ರಮ ಮುಗಿಸ್ಬೇಕು. ನಮ್ಮ ಉದ್ದೇಶ ಒಂದೇ, ಅದೇನು ಅಂದರೆ ಕೇವಲ ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅದೆಷ್ಟೋ ಪ್ರತಿಭೆಗಳಿರ್ತದೆ. ಸೊ ಅವರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ. ಕೇವಲ ಪಾಠ ಇದರ ಮಧ್ಯೆ, ಇದರ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ತುಂಬಾ ಅಗತ್ಯ. ಸೊ ಅವರಿಗೆ ಮನೋರಂಜನೆಯನ್ನು ಕೊಡಬೇಕು ಅನ್ನುವಂಥ ದೊಡ್ಡ ಉದ್ದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಸೊ ಮುಂದಿನ ವಾರ ಇನ್ನೊಂದು ಶಾಲೆಯಲ್ಲಿ ನಾವಿರ್ತೀವಿ, ಇನ್ನೊಂದು ಕ್ಯಾಂಪಸ್ನಲ್ಲಿ ಅವರಿಗೆ ಮನೋರಂಜನೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸೊ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಮಿಸ್ ಯು. ಥ್ಯಾಂಕ್ ಯು. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್, ಪರಶಿನಿ ಕಡವ, ಕಣ್ಣೂರ್.